ಬಹಳ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ 12 ವರ್ಷಕ್ಕೊಂದ್ಸಲ ಬರುವಂತಹದ್ದು. ಅದರಲ್ಲಿ ಊರವರೆಲ್ಲ ಸೇರಿ ಬಹಳ ವೈಭವವಾಗಿ वराघरूपं देववरिष्ठं वरस्मितवदनं वज्रदन्तधर रक्षाकवचम् ಬಹಳ ಚಂದಾಗಿ ಮೂಡಿ ಬಂದಿದೆ. 9ನೇ ತಾರೀಕಿಂದ ಹಿಡಿದು ಈ ಕ್ಷಣದವರೆಗೆ ಈಗ ತಾನೇ ಕುರಿತಂಬಿಲ ನೇಮೋತ್ಸವ ಮುಗಿದು ಭಂಡಾರ ಮನೆಗೆ ಹೊರಟಾಗಿದೆ. ಈಗ ನಾವೆಲ್ಲರೂ ಬಹಳ ಧನ್ಯತೆ ಭಾವದಿಂದ ಇದ್ದೇವೆ. 9ನೇ ತಾರೀಕಿಂದ ಶುರುವಾದಂಥ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪವಾಡಗಳು ನಡೆದಿದೆ. ಅದನ್ನು ನಾನು ಸುದ್ದಿಯಲ್ಲಿ ಈ ಮುಂಚೆ ಕೂಡ ಹಂಚಿಕೊಂಡಿದ್ದೇನೆ. ನಿನ್ನೆ ಕೂಡ 2 ಪವಾಡಗಳು ನಡೆಯಿತು. ಒಬ್ಬರ ಕೀ ಕಳೆದುಕೊಂಡಾಗ ಒಂದು ಚೆಂಡು ಮಲ್ಲಿಗೆಲ್ಲ ಕ್ಷಣಿಕವಾಗಿ ಆ ಕೀ ದೊರೆತಂಥದ್ದು. ಆಮೇಲೆ ಒಬ್ಬರ ಉಂಗುರ ಕಳೆದು ಹೋಗಿತ್ತು. ಅವ್ರು ಹೇಳಿದ್ರು ಈ ಕ್ಷೇತ್ರದ ಶಕ್ತಿ ಇದು ನನಗೆ ಸಿಗಬೇಕಂತೇಳಿ. ಅದು ಕೂಡ ಸಿಕ್ಕಿದೆ. ಅವರು ಕೂಡ 2 ಸೀಲನ್ನು ಇಲ್ಲಿ ಏನು ಅರ್ಪಣೆ ಮಾಡಿದ್ರಂತೆಲ್ಲ ಶಕ್ತಿ ಇದೆಯಾ ಅಂತ ತೋರಿಸ್ಕೊಡೋದು ಕೆಲವು ಉದಾಹರಣೆಗಳಿದೆ. ಮೊನ್ನೆ ದೇವಿಯ ಮುಖಕ್ಕೆ ಸೂರ್ಯರಶ್ಮಿ
ಬಂದಂಥದ್ದು ಮತ್ತು ಕುಂಭಕಲಶಾಭಿಷೇಕಕ್ಕೂ ಕೂಡ ಸೂರ್ಯರಶ್ಮಿ ಸ್ಪರ್ಶ ಆಗಿದಂತನ್ನ ತಾವೆಲ್ಲರೂ ನೋಡಿದ್ದೀರಿ. ಭಾಳ ಧನ್ಯತೆ ಭಾವ ಇದೆ ನಮಗೆ ಎಲ್ಲ ರೀತಿಯಿಂದ, ಅಂದರೆ ವೈದಿಕ ವಿದ್ಯೆಯನ್ನು ಹಿಡಿದು ನೇಮೋತ್ಸವದಿಂದ ಹಿಡಿದು ಅನ್ನ ಸಂತರ್ಪಣದವರೆಗೆ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಗಳಾಗಿದೆ. ಮತ್ತು ದೈವದ ನುಡಿಯು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಆಗಿದೆ. ಮತ್ತು ನಾವು ಮೊನ್ನೆ ಹೇಳಿದಾಗೆ ಸಗುಣತು ನೋಡುವುದಂತ ಇರ್ತದೆ. ಎಲ್ಲ ಕಾರ್ಯಕ್ರಮ ಆದ ಮೇಲೆ ದೇವರಿಗೆ ನಮ್ಮ ಕಾರ್ಯಕ್ರಮಗಳು, ನಮ್ಮ ಸೇವೆಗಳು ಒಪ್ಪಿಗೆ ಆಗಿದೆ ಇಲ್ಲೋ ಅಂತ ನೋಡುವಂಥದ್ದು ಶಗು ನೋಡುವ ಕಾರ್ಯಕ್ರಮ ಎಲ್ಲ ಗಡಿಗಳ ಮೇಲೆ ನಿಮ್ಮ ಸುದ್ದಿ ಮಾಧ್ಯಮವೇ ಅದನ್ನು ಕವರೇಜ್ ಮಾಡಿದೆ. ಎಲ್ಲ ನಾವು ಏನೇನು ಹೇಳಿದ್ದೇವೆ ಅದೆಲ್ಲ ಈ ಸ್ಥಳದಲ್ಲಿ ನಡೆದಿದೆ ಅಂತ ಹೇಳಿ ನಾನು ಸಂತೋಷವನ್ನು ಪಡ್ತೇನೆ. ದೇವದ ನುಡಿಯಾಗಿದೆ, ಕಾಲಕ್ಕೆ ಮಳೆ ಬೆಳೆಗಳಾಗ್ತದೆ. ಮತ್ತು 5 ಗ್ರಾಮಗಳೇ ರಾಜ್ಯಕ್ಕೆ ಸುಭಿಕ್ಷೆ ಆಗುವಾಗ ಇದರಲ್ಲಿ ಬಂದು ಪಾಲ್ಗೊಂಡ ಎಲ್ಲ ಭಕ್ತಾದಿಗಳು ಕಮಿಟಿ ಮೆಂಬರಿಗೆ ಒಳ್ಳೆ ರೀತಿಯ ಅನುಗ್ರಹವನ್ನು ಮಾಡುವಾಗ ತಾಯಿ ಆಶೀರ್ವಾದಕ್ಕೆ ಇಷ್ಟಪಡ್ತೀನಿ. ಗಗರಿ